ಮಂಗಳೂರಿನಲ್ಲಿ ದುಷ್ಕರ್ಮಿಗಳು ಲಷ್ಕರ್ ಉಗ್ರರ ಪರ ಮತ್ತು ವಿವಾದಾತ್ಮಕ ಗೋಡೆ ಬರಹಗಳನ್ನು ಬರೆದ ಘೋರ ಕೃತ್ಯವನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಹುಲ್ ಹಮೀದ್ ಅವರು, ಗೋಡೆ ಬರಹದ ಹಿಂದಿನ ಷಡ್ಯಂತ್ರವನ್ನು ಬಯಲಿಗೆಳೆಯಬೇಕು. ಆರೋಪಿಗಳನ್ನು ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತಾಳುತ್ತಿದೆ. ಪೊಲೀಸ್ ಹಾಗೂ ಸಂಘ ಪರಿವಾರ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಆರೋಪಿಗಳನ್ನು ಬಂಧನ ಮಾಡಲಾಗ್ತಾ ಇಲ್ಲ. ಶೀಘ್ರದಲ್ಲೇ ನೈಜ ಆರೋಪಿಗಳನ್ನು ಬಂಧನ ಮಾಡಬೇಕು ಎಂದು ಆಗ್ರಹಿಸಿದರು. ಕದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ವಿಜಯ್ ಸಮೀಪದ ರಸ್ತೆಯ ಪಕ್ಕದಲ್ಲಿರುವಂತಹ ಗೋಡೆಯಲ್ಲಿ ಬರೆದಂತಹ ಒಂದು ಬರವಣಿಗೆ, ಅದೇ ರೀತಿ ಬಂದರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನ್ಯಾಯಾಲಯದ ಸಮೀಪ ಅಲ್ಲಿ ಒಂದು ಪೊಲೀಸ್ ಚೌಕಿ ಇದೆ. ಆ ಪೊಲೀಸ್ ಚೌಕಿಯಂತಿರುವಂತಹ ಹಳೆಯ ಕಟ್ಟಡ ಗೋಡೆಯಲ್ಲಿ ಬರೆದಂತಹ ಬರವಣಿಗೆ, ಈ ಬರವಣಿಗೆ ಲಷ್ಕರ್ ಪರ ಮತ್ತು ವಿವಾದಾತ್ಮಕವಾದಂತಹ ಬರವಣಿಗೆ. ಈ ಬರವಣಿಗೆಯ ಘೋರವಾದಂತಹ ಒಂದು ಅಕ್ರಮ ಒಂದು ಕೃತ್ಯ ಅಂತ ಹೇಳ್ತಾ ಇದ್ದೇವೆ. ಇದರ ಬಗ್ಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಥಮವಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸದೆ ಇದನ್ನು ನಿರ್ಲಕ್ಷ್ಯದ ಕಾರಣದಿಂದಾಗಿದೆ ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ಪುನರಾವರ್ತನೆ ಆಗ್ತಾ ಇರುವಂಥದ್ದು. ಇಲ್ಲಿ ನಮಗೊಂದು ಸಂಶಯ ಇದೆ. ಯಾಕೆಂದರೆ ಸಂಘ ಪರಿವಾರದ ಕಾಲಕ್ಕೆ ತಕ್ಕವಾಗಿ ಪೊಲೀಸ್ ಇಲಾಖೆ ಕುಣಿತಾ ಇದೆ ಅನ್ನೋಂಥ ಒಂದು ಸಂಶಯ ಕೂಡ ನಮ್ಮಲ್ಲಿ ಇದೆ. ಇಂತಹ ಈ ಒಂದು ಕಲ್ಲಡ್ಕ ಪ್ರಭಾಕರ್ ಭಟ್ರಂತಹ ಮನೋಸ್ಥಿತಿಯ ವ್ಯಕ್ತಿಗಳು ಇವತ್ತು ಅವರ ನಡವಳಿಕೆ ಇದೆ, ಅವರ ವರ್ತನೆಗಳಿದೆಯಾ, ಇವತ್ತು ಇಂತಹ ಬರವಣಿಗೆ ಲಕ್ಷಗಳ ಪರವಾಗಿರುವಂತಹ ಬರವಣಿಗೆಯ ಧೈರ್ಯವಾಗಿ ಬರೆಯುವಂತಹ ಒಂದು ಆ ಬರವಣಿಗೆ ಏನಿದೆ ಅದೆಲ್ಲ ಇವರ ಕುಮ್ಮಕ್ಕಿನಿಂದ ಆಗುವಂಥ ಒಂದು ಕೃತ್ಯ ಮತ್ತು ಪೊಲೀಸ್ ಇಲಾಖೆ ಧೈರ್ಯವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳದ ಕಾರಣದಿಂದ ಇಂಥ ಕೃತ್ಯಗಳು ಪುನರಾವರ್ತನೆ ಆಗ್ತಾ ಇದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅತಾವುಲ್ಲಾ ಚೋಕಟ್ಟೆ, ಜಿಲ್ಲಾ ಕಾರ್ಯದರ್ಶಿಗಳಾದ ಇಕ್ಬಾಲ್ ಬಳ್ಳಾರೆ, ಅನ್ವರ್ ಸಾದತ್ ಬಜತ್ತೂರು ಉಪಸ್ಥಿತರಿದ್ದರು.